ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಚಿ ಇವರ ಅಧ್ಯಕ್ಷತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ವಿಶೇಷ ಸಭೆ ಮಾಣಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಣಿ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಮಿತಿ ಕೋವಿಡ್ ಮುಂಜಾಗ್ರತೆ ಮತ್ತು ಲಸಿಕೆ ವಿತರಣೆಯ ವಿಚಾರದಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಕೆಲಸ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಲಸಿಕೆ ಪಡೆದವರ ಮತ್ತು ಪಡೆಯದವರ ಸಮೀಕ್ಷೆಯನ್ನು ಮಾಡುವ ಬಗ್ಗೆ ಚಿಂತಿಸುತ್ತಿದೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಜೊತೆಗೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪ್ರೀತಿ ಡಿನ್ನಾ ಪಿರೇರಾ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮಲ್ಲೀಗ ಮಾಣಿ ಗ್ರಾಮದಲ್ಲಿ ಸಾಧಾರಣ ಶೇಕಡ 50ಕ್ಕಿಂತ ಅಂದ್ರೆ 45 ವರ್ಷ ಮೇಲ್ಪಟ್ಟವರು, ಈಗ ಅವಕಾಶ ಇರೋದು 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ತಗೊಳ್ಳಿಕ್ಕೆ. 45 ವರ್ಷಕ್ಕಿಂತ ಮೇಲ್ಪಟ್ಟವರು ಸಾಧಾರಣ ಒಂದು 50%ಗೆ ಹೆಚ್ಚು, 50% ಹೆಚ್ಚು ಮಂದಿ ಲಸಿಕೆ ತಗೊಂಡಿದ್ದಾರೆ. ಇನ್ನೂ ಕೂಡ 50% ಮಂದಿ ಲಸಿಕೆ ತಗೊಳ್ಳಿಲ್ಲ. ಅದು ಮತ್ತೆ 18ರಿಂದ 44ರವರೆಗಿನ ಮತ್ತೆ ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಬಂದ ನಂತರ ಅದರ ಬಗ್ಗೆ ನಾವು ಮುತುವರ್ಜಿಯನ್ನು ತಗೊಳ್ಬೇಕು, ನಾವು ತಗೊಳ್ತೇವೆ. ಗ್ರಾಮಗಳಲ್ಲಿ ಮಾಣಿ ಗ್ರಾಮ ನಮ್ಮ ಜೊತೆಗೆ